ಹತ್ತೂರು ಒಡೆಯ ಪುತ್ತೂರು ಮಹಾಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ಜಾತ್ರೋತ್ಸವ ನಡೀತಾ ಇದೆ. ಹಲವಾರು ಶ್ರದ್ಧಾ ಕೇಂದ್ರಗಳಲ್ಲಿ ಉತ್ಸವಾದಿಗಳು ಜಾತ್ರೋತ್ಸವಗಳು ನಡೆಯುತ್ತೆ ಅಂತ ಹೇಳಿದಾಗ ಮುಂದಾಳತ್ವವನ್ನು ವಹಿಸಿಕೊಂಡು ಅವೆಲ್ಲವೂ ಕೂಡ ಅಚ್ಚುಕಟ್ಟಾಗಿ ನಡಿಬೇಕು ಅಂತ ಹೇಳಿದರೆ ಅಶೋಕ್ ಕುಮಾರ್ ರೈ ಅವರು ತುಂಬಾನೇ ಶ್ರಮ ವಹಿಸ್ತಾರೆ. ಹಾಗೇನೆ ಪುತ್ತೂರ ಒಡೆಯ ಮಹಾಲಿಂಗೇಶ್ವರ ದೇವರ ಜಾತ್ರೋತ್ಸವ ನಡೀತಾ ಇರುವಂಥದ್ದು. ಇಲ್ಲಿ ಕೂಡ ಹಲವಾರು ಜನರಲ್ಲಿ ನೀವು ಮುಂದೆ ಕೆಲಸಗಳನ್ನು ಮಾಡ್ತಾ ಹೋಗಿ ಹಿಂದೆ ನಿಂತು ನಾನು ಸಹಕಾರವನ್ನು ನೀಡ್ತೀನಿ ಅಂತ ಹೇಳಿದವರು ಅಶೋಕ್ ಕುಮಾರ್ ರೈ ಅವರು, ನಮ್ಮ ಶಾಸಕರು. ಹಾಗಾಗಿ ಜಾತ್ರೋತ್ಸವದ ಸಂದರ್ಭ ಇದೆ. ಅವರು ಶಾಸಕರಾದ ಮೇಲೆ ಪ್ರಥಮ ಬಾರಿಗೆ ಅವರ ಮುಂದಾಳತ್ವದಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಒಂದು ಜಾತ್ರಾ ಸಂಭ್ರಮದ ಬಗ್ಗೆ ಮಾತಾಡೋಣ. ನಮಸ್ತೆ ಸರ್. ಜಾತ್ರೋತ್ಸವದ ಅತ್ಯಂತ ಒಂದು ಅದ್ದೂರಿಯಾಗಿ ನಡೀತಾ ಇರುವಂಥದ್ದು, ಅದು ಕೂಡ ನೀವು ಶಾಸಕರಾದ ಮೇಲೆ ಪ್ರಥಮ ಬಾರಿಗೆ. ಹಾಗಾಗಿ ತುಂಬಾ ಜನ ನಾವು ಮಾತಾಡಿಸಬೇಕಾದ್ರೆ ಅಲ್ಲೆಲ್ಲ ಹೇಳಿದ್ರು ಈ ಬಾರಿ ಬಾರಿ ಪೊರ್ಲು ನಡ್ತೊಂದುಂಡು, ಬಾರಿ ಅಚ್ಚುಕಟ್ಟಾದ ವ್ಯವಸ್ಥೆ ಉಂಡು ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಹೇಳೋದಾದ್ರೆ ಸರ್, ನೋಡಿ, ವ್ಯವಸ್ಥಿತವಾಗಿ ನಡಿಬೇಕಿದ್ರೆ ಸಮಯಕ್ಕೆ ಸರಿಯಾಗಿ ಕಾರ್ಯಕ್ರಮಗಳು ಆಗಬೇಕು. ತೇರು ಎಳೆಯುವಂಥದ್ದು 12 ಗಂಟೆ ಒಳಗಡೆ ಆಗಬೇಕು. ಜನಗಳ ವಿಚಾರ ನಂದಲ್ಲ. ಜನ ನನಗೊಂದಷ್ಟು ಜನ ಫೋನ್ ಮಾಡ್ತಾರೆ, ಸರ್ ತೇರು ಎಳೆಯೋದು ಈ ದಿವಸನೇ ಆಗಬೇಕು, 12 ಗಂಟೆ ಒಳಗಡೆ ಎಳಿಬೇಕು, ಇಲ್ಲಂದರೆ ಮರು ದಿವಸಕ್ಕೆ ಆಗ್ತದೆ. ಇನ್ನು ಬೇರೆ ಬೇರೆ ವಿಚಾರಗಳು ಇದ್ದದ್ದೇ. ಆದರೆ ಈ ಸಲ ನಾವು ಒಂದು ಸ್ವಲ್ಪ ಆದರೂ ಜನಗಳಿಗೆ ಹಿಂದಿನ ಸಲದಿಂದ ಈ ಸಲ ಸ್ವಲ್ಪ ಬೆಟರ್, ಆಲ್ವೇಸ್ ಬೆಟರ್ ಅಲ್ವಾ. ನಾವು ಬೆಟರ್ ಮಾಡಿದ್ದೀವಿ ಅಂತಲ್ಲ, ವರ್ಷ ಹೋದಾಗ ಬೆಟರ್ ಆಗ್ತದೆ. ಅದು ನಮಗೊಂದು ಸಂತೋಷ. ನಾವು ಬಂದ ನಂತರ ಒಂದು ಬೆಟರ್ ಮಾಡಿದ್ದೀವಿ ಅಂತ ನಮಗೆ ಒಂದು ಹೆಮ್ಮೆ ತಗೊಳ್ಳುವಂಥ ಕೆಲಸ. ಈ ಸಲ ಯಾರೂ ಕಾಣದಂಥ ನಾವು ಫಲಹಾರವನ್ನು ಮಾಡಿದ್ದೀವಿ. ಸಾಯಂಕಾಲ ನಿನ್ನೆ ಒಂದು 10-12 ಸಾವಿರ ಮೊನ್ನೆ ಜನ ದಿವಸಾಲು ಫಲಹಾರ ಮಾಡ್ತಾರೆ. ಮಧ್ಯಾಹ್ನ ಊಟ ಆದರೆ ಮತ್ತೆ ಇಲ್ಲಿ ಯಾವುದೇ ವ್ಯವಸ್ಥೆಗಳು ಇರಲಿಲ್ಲ. ಬೇರೆ ಬೇರೆ ಕಡೆಯಿಂದ ಬರ್ತಾರೆ. ನೀವು ಉಡುಪಿ, ಕುಂದಾಪುರ ಎಲ್ಲ ಇಡೀ ಕರ್ನಾಟಕದಿಂದ ಜನ ಭಕ್ತರು ಬರ್ತಾರೆ. ಇಲ್ಲಿ ಫಲಹಾರದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ. ಎಲ್ಲ ವ್ಯವಸ್ಥೆ ಕೂತ್ಕೊಂಡು ಊಟ ಮಾಡಲಿಕ್ಕೆ ಬಾಕಿ ವ್ಯವಸ್ಥೆಗಳನ್ನೆಲ್ಲ ಮಾಡಿದ್ದೀವಿ. ಜನನೂ ಹಾಗೆ ತುಂಬ ಜನ ಈ ಸಲ ನಿನ್ನೆನೂ ತುಂಬ ಜನ ಬಂದಿದ್ದಾರೆ, ಇವತ್ತು ಜನ ಬಂದಿದ್ದಾರೆ. ಒಟ್ಟಿನಲ್ಲಿ ನಮಗೆ ಈ ಜಾತ್ರೆಯ ಜೊತೆ ಬೆರೆಯುವಂಥ ಭಾಗ್ಯ ಮಾಲಿಂಗೇಶ್ವರ ಕಲ್ಪಿಸಿದ್ದಾನೆ. ಮಾಲಿಂಗೇಶ್ವರನ ಸೇವೆ ಯಾವ ರೀತಿ ಮಾಡಬೇಕಂತ ನನಗೆ ಒಂದು ಕಲ್ಪನೆ ಇದೆ. ನನ್ನ ಕಲ್ಪನೆಗಳನ್ನು ನಾನು ಮಾಡಲಿಕ್ಕೆ ಹೋಗೋದಿಲ್ಲ. ಪ್ರತಿ ವಿಷಯವನ್ನು ಮಾಲಿಂಗೇಶ್ವರನ ಎದುರು ಪ್ರಶ್ನೆ ಇಟ್ಟು ಮಾಲಿಂಗೇಶ್ವರ ಆಶೀರ್ವಾದ ಕೊಟ್ಟರೆ, ಅನುಮತಿ ಕೊಟ್ಟರೆ ಆ ಕಲ್ಪನೆಗಳನ್ನು ಜಾರಿ ತರಬೇಕಂತ ಇದೆ. ಖಂಡಿತ ಇನ್ನು 4 ವರ್ಷದಲ್ಲಿ ಈ ದೇವಾಲಯಕ್ಕೆ ಒಂದು ಕಲ್ಪನೆಯನ್ನು ತರುವಂಥದ್ದು. ಅದರಲ್ಲೂ ಎದುರುಗಡೆ ಏನು ಬ್ಲಾಕ್ ಆಗಿ ನಿಂತಿದೆ, ನಮ್ಮ ಉತ್ತರದಿಂದ ಆ ಕಡೆ ಬರುವಾಗ, ಸೌತಿಂದ ಇದು ಈಸ್ಟ್ ವೆಸ್ಟಿಂದ ಬರುವಾಗ ಒಂದು ಪೊಲೀಸ್ ಸ್ಟೇಷನ್ ಇದೆ, ತುಂಬ ಹಳೆ ಮನೆಗಳಿದೆ. ವ್ಯವಸ್ಥಿತ ರೀತಿಯಲ್ಲಿ ಮಾಸ್ಟರ್ ಪ್ಲ್ಯಾನ್ ಇಲ್ಲ. ಇಷ್ಟೊಂದು ಭಕ್ತರು ಬರ್ತಾರೆ. ನೀವು ನೋಡಿರ್ಬೋದು, ಒಂದು ದಿವಸಕ್ಕೆ ಒಂದು 10 ಲಕ್ಷ ಜನ ಬೆಳಿಗ್ಗಿಂದ ಸಾಯಂಕಾಲ ಗಂಟೆ ನೀವು ನೋಡಿದರೆ 10 ಲಕ್ಷ ಜನ ಬರ್ತಾರೆ. ಈ ಕ್ಷೇತ್ರವನ್ನು ಒಂದು ದೊಡ್ಡ ಕ್ಷೇತ್ರವನ್ನಾಗಿ ಮಾಡಬೇಕು, ಮಾಸ್ಟರ್ ಪ್ಲ್ಯಾನ್ ಮಾಡಬೇಕು. ಇಲ್ಲಿ ಶೌಚಾಲಯಗಳ ವ್ಯವಸ್ಥೆ ಇದೆಯಾ? 10 ಲಕ್ಷ ಜನ ಬರುವಾಗ ಇಲ್ಲಿ ಶೌಚಾಲಯಗಳ ವ್ಯವಸ್ಥೆಗಳು ಸರಿ ಇಲ್ಲ. ನಾಟ್ ಅಪ್ ಟು ದ ಮಾರ್ಕ್. ಐ ಆಮ್ ರಿಯಲಿ ಸೇ ಇಟ್ ಈಸ್ ನಾಟ್ ಅಪ್ ಟು ದ ಮಾರ್ಕ್. ಸೊ ಅದನ್ನೆಲ್ಲ ಅಪ್ಗ್ರೇಡೇಷನ್ ಮಾಡಬೇಕು. ಡ್ರೈನೇಜ್ ಸಿಸ್ಟಮ್ಗಳು ಬರಬೇಕು. ಊಟದ ವ್ಯವಸ್ಥೆಗಳು ಇನ್ನು 25 ವರ್ಷಕ್ಕೆ ಈ ಕ್ಷೇತ್ರ ಹೇಗೆ ಆಗ್ಬೋದು ಅಂತ ಈ ಕಡೆ ಎಲ್ಲ ಬಿಲ್ಡಿಂಗ್ಗಳನ್ನು ತೆಗೆದು ಇಲ್ಲಿ ಊಟ ಕೊಡಬೇಕು. ಅಲ್ಲಿ ಆಟೋಮೆಟಿಕ್ ಊಟ ಆಗುವಂಥ ಕೆಲಸಗಳು ಆಗಬೇಕು. ನೀವು ಬರೀ ಈ ವರ್ಷಕ್ಕೊಂದು ಇದು ಕಟ್ತೇನೆ, ಬರುವ ವರ್ಷಕ್ಕೊಂದು ಕಟ್ತೇನೆ ಅಲ್ಲ. 25 ವರ್ಷದಲ್ಲಿ ಈ ದಿವಸಕ್ಕೆ ಇಲ್ಲಿ 10,000 ಬರೋದಿದ್ರು 10,000 ಜನರಿಗೆ ಆಟೋಮೆಟಿಕ್ ಊಟ ಆಗೋ ಸ್ಟೀಮ್ಡ್ ಊಟ ಆಗಬೇಕು. ಈ ಕಡೆ ಒಂದು 2,000-3,000 ಜನರಿಗೆ ಊಟ ಆಗುವಂಥ ವ್ಯವಸ್ಥೆಗಳಾಗಬೇಕು. ಇಲ್ಲಿ ವಸತಿ ಗೃಹ ಆಗಬೇಕು. ಬಂದವರಿಗೆ ನಿಲ್ಲಲಿಕ್ಕೆ ಒಂದು 600-700 ರೂಪಾಯಿ ಕೊಟ್ಟರೆ ಇಲ್ಲಿ ನಿಲ್ಲುವಂಥ ಕೆಲಸಗಳು ಆಗಬೇಕು. ಒಟ್ಟಿನಲ್ಲಿ ಮಹಾಲಿಂಗೇಶ್ವರ ಅನುಮತಿ ಕೊಟ್ಟರೆ, ಶಕ್ತಿ ನಮಗೆ ಅನುಗ್ರಹ ಕೊಟ್ಟಿದ್ದಾನೆ. ಈಗಲೇ ಶಕ್ತಿಯನ್ನು ಕೊಟ್ಟರೆ ಖಂಡಿತ ಅದನ್ನು ಮಾಡುವಂಥ ಕೆಲಸವನ್ನು ಮಾಡಿ ತುಂಬ ಸಂತೋಷ ಆಗ್ತದೆ. ಈ ದೇವಸ್ಥಾನದ ಇಷ್ಟು ಜನರು ಬರುವಂಥ ಈ ಮಹಾಲಿಂಗೇಶ್ವರನ ಲೀಲೆ ಇದನ್ನು ನೋಡುವಾಗ ತುಂಬ ಸಂತೋಷ ಆಗ್ತದೆ ಸರ್. ಹಾಗೆ ಒಂದು ವಿಶೇಷವಾಗಿ ಕೇಳಬೇಕು, ನಿಮ್ಮನ್ನು ಶಾಸಕರಾಗಿ ಜನ ಪ್ರೀತಿ ಮಾಡೋದಕ್ಕಿಂತಲೂ ಹೆಚ್ಚಾಗಿ ಅಶೋಕಣ್ಣೆ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ತುಂಬ ಜನ ಬಂದು ಮಾತಾಡ್ತಾರೆ. ಭಕ್ತರು ಇಲ್ಲಿ ಕೂಡ ಹಾಗೇನೆ ಬರುವಂಥ ಅಶೋಕನ್ನೇ ಬರ್ತಾರೆ. ಅಶೋಕನ್ ನಾವಲ್ಲಿ ನೋಡ್ತಾ ಇದ್ವಿ. ಆ ಒಂದು ಪ್ರೀತಿಗೆ ಏನು ಹೇಳ್ತೀರಾ ಅಂತ ನೋಡಿ. ನೀವು ಈ ಪ್ರಶ್ನೆಯನ್ನು ಕೇಳುವಾಗ ನಮಗೆ ರೋಮಾಂಚನ ಆಗ್ತದೆ. ಯಾಕಂತ ಹೇಳಿದ್ರೆ, ಬಡವರ ಬಗ್ಗೆ ಕಾಳಜಿ ಇದ್ದರೆ, ಅಭಿವೃದ್ಧಿ ಬಗ್ಗೆ ಕಾಳಜಿ ಇದ್ದರೆ, ಇನ್ನೊಬ್ಬನಿಗೆ ಅನ್ಯಾಯ ದ್ರೋಹ ಮಾಡದಿದ್ದರೆ ಜನ ನಿಮ್ಮನ್ನು ಪ್ರೀತಿ ಮಾಡ್ತಾರೆ. ಖಂಡಿತ ನಾನೇನು ಅವರಿಗೆ ಮನೆಗೆ ಹೋಗಿ ಊಟ ತಿಂಡಿಯನ್ನು ಕೊಡಲಿಲ್ಲ. ಅವರಿಗೆ ನನ್ನಿಂದಾಗುವಂಥ ನ್ಯಾಯವನ್ನು ಕೊಡುವಲ್ಲಿ ಪ್ರಯತ್ನ ಮಾಡ್ತೇನೆ. ಕೊಟ್ಟಿದ್ದೇನೆ ಅಂತ ನಾನು ಹೇಳೋದಿಲ್ಲ. ಪ್ರಾಮಾಣಿಕತನದಲ್ಲಿ ನಾನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೀನಿ. ಭ್ರಷ್ಟಾಚಾರ, ನೀವು ಸುದ್ದಿಯನ್ನು ಏನು ಹೇಳ್ತಾಯಿದ್ರು, ಭ್ರಷ್ಟಾಚಾರ ವಿರೋಧಿಯಾಗಿ ಕೆಲಸ ಮಾಡಬೇಕು. ಇವತ್ತು ಬೆಳಿಗ್ಗೆ ನನ್ನ ಹತ್ರ ಒಬ್ಬರು ಕಾಂಟ್ರಾಕ್ಟರ್ ಬಂದಿದ್ದರು. ಬೆಳಿಗ್ಗೆ ಸರ್ ಇಲೆಕ್ಷನ್ ಬರ್ತಾ ಇದೆ, 10 ಲಕ್ಷ ರೂಪಾಯಿಯನ್ನು ತಗೊಳ್ಳಿ ಅಂತ ಹೇಳಿದ್ರು. ನಾನು ಅವರನ್ನು 2 ಜೋರು ಮಾಡಿ ವಾಪಸ್ ಕಳಿಸಿದ್ದೀನಿ. ನನ್ನ ಹತ್ರ ದುಡ್ಡು ತಂದರೆ ಜಾಗ್ರತೆ, ದುಡ್ಡು ವಾಪಸ್ ತಗೊಂಡು ಹೋಗಿ. ನನಗೆ ದುಡ್ಡು ಬೇಡ, ಚುನಾವಣೆಗೂ ಬೇಡ, ಯಾವುದಕ್ಕೂ ನಾನು ಯಾವತ್ತೂ 1 ರೂಪಾಯಿ ಮುಟ್ಟಲಿಲ್ಲ. ಅದನ್ನು ಬಡವರಿಗೆ ಕೊಡಿ ಅಂತ ವಾಪಸ್ ಕಳಿಸಿದೆ. ನನ್ನ ಕಾಲು ಹಿಡಿದು ಹೋಗಿದ್ದಾರೆ, ಸರ್ ನಾನು ಮಾಡಿದ್ದು ತಪ್ಪಾಯಿತು, ಯಾರ ಹೇಳಿದರು ತಗೊಳ್ಳೋದಿಲ್ಲ ಅಂತ.
ಆದರೂ ನಾನು ಬಂದು ಕಾಂಟ್ರಾಕ್ಟ್ರು ನಾನು ಕೊಡ್ತೀನಿ ಅಂತ ತಗೊಂಡು ಬಂದೆ ನಿಮಗೆ ಖುಷಿ ಮಾಡಲಿಕ್ಕೆ. ನನಗೆ ಅದರಲ್ಲಿ ಖುಷಿ ಇಲ್ಲ, ಬಡವರಿಗೆ ಕೊಡಿ ಅಂತ ಕಳಿಸಿದ್ದೀನಿ. ಹಾಗಂತ ನಾವು ಒಂದು 175 ಮನೆಗಳನ್ನು ಕಟ್ಟುವ ಕನಸನ್ನು ಕಂಡಿದ್ದೀನಿ. ಹೇಳಿದ್ದೀನಿ ನಾನು, ನೀವು ಕೊಡೋದಿದ್ರೆ ಅವರಿಗೆ 4 ಮನೆ ಕಟ್ಟಿ ಕೊಡಿ ಬಡವರಿಗೆ, ನನಗೆ ಕೊಡುವಂಥ ವಿಚಾರಗಳು ಇಲ್ಲ ಅಂತ ಹೇಳಿದ್ದೀನಿ. ಆದರೆ ಪ್ರಾಮಾಣಿಕತನವಾಗಿ ಕೆಲಸವನ್ನು ಮಾಡುವಂಥ ಪ್ರಯತ್ನದಲ್ಲಿದ್ದೀನಿ. ನಿಮ್ಮೆಲ್ಲ ಸಹಕಾರಗಳು ಬೇಕು, ಮಹಾಲಿಂಗೇಶ್ವರನ ಆಶೀರ್ವಾದ ಬೇಕು. ಬಡವರ ಕಡೆಗೆ ಯಾವಾಗಲೂ ನನ್ನ ಗಮನ ಇದೆ, ಅದೇ ನನ್ನ ಧ್ಯೇಯ. ಕೂಡಿದಷ್ಟು ಪ್ರಯತ್ನದಿಂದ ಅದು ಸರಿ ಮಾಡಲಿಕ್ಕೆ ನೋಡ್ತೀನಿ. ಪುತ್ತೂರಿನ ಅಭಿವೃದ್ಧಿ ಆಗಬೇಕು, ಆ ಪ್ರಕಾರ ಕೆಲಸ ಮಾಡುವಂಥ ಕೆಲಸವನ್ನು ಮಾಡ್ತೀನಿ. ಪುತ್ತೂರಿನ ಅಭಿವೃದ್ಧಿಗಾಗಿ ನಿಮ್ಮ ಕಡೆಯಿಂದ ತುಂಬಾ ಒಳ್ಳೆ ಯೋಜನೆಗಳಿರುವಂಥದ್ದು, ಅದೆಲ್ಲ ಸಹಕಾರ ಆಗಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ರಾಜ್ಯ ಧಾರ್ಮಿಕ ಪರಿಷತ್ನ ಸದಸ್ಯರಾಗಿರುವಂತಹ ಮಲ್ಲಿಕಾ ಪರ್ಕಳ ಮೇಡಮ್ ಇದ್ದಾರೆ. ಬನ್ನಿ ಮಾತಾಡೋಣ. ಮೇಡಮ್, ಜಾತ್ರೋತ್ಸವದ ಸಂದರ್ಭದಲ್ಲಿ ನಾವಿದ್ದೇವೆ. ಹತ್ತೂರ ಒಡೆಯನಿಗೆ ಸಂಭ್ರಮದ ಜಾತ್ರೆ. ಇದ್ರ ಬಗ್ಗೆ ಹತ್ತೂರ ಒಡೆಯ ಮಹಾಲಿಂಗೇಶ್ವರನ ಸಂಭ್ರಮದ ಜಾತ್ರೆಯಲ್ಲಿ ನಾವೆಲ್ಲ ಸೇರಿದ್ದೇವೆ. ನಮಗೆ ಇವಾಗ ಒಂದು ಪರ್ವಕಾಲ, ಒಂದು ಏಪ್ರಿಲ್ 1ನೇ ತಾರೀಕಿಗೆ ಕೊನೆ ಮುಹೂರ್ತ ಆಗಿ ಏಪ್ರಿಲ್ 10ನೇ ತಾರೀಕಿಗೆ ಧ್ವಜಾರೋಹಣ ಆಯಿತು. ಅದರಿಂದ 15ರ ತನಕ ಎಲ್ಲ ಕಡೆ ದೇವರು ಕಟ್ಟೆಪೂಜೆ ಮುಗಿಸಿಕೊಂಡು ನಿನ್ನೆ ಸಂಜೆ ಬೆಳಗಿನಿಂದ ನಮ್ಮ ಅಪ್ಪ ತಾಯಿ ಉಲ್ಲಾಲ್ತಿ ಬಲ್ನಾಡು ಉಲ್ಲಾಲ್ತಿಯ ಅಲ್ಲಿಂದ ಭಂಡಾರ ಬಂದು ನಿನ್ನೆನೂ ಕೆರೆಯನ ಎಲ್ಲ ಮುಗಿಯಿತು. ಇವತ್ತು ದರ್ಶನ ಬಲಿ ಆಯಿತು. ಸಂಜೆ ವಿಜೃಂಭಣೆಯಿಂದ ಅದೆಷ್ಟೋ ಅನಾದಿ ಕಾಲದಿಂದ ನಡ್ಕೊಂಡು ಬರುವಂತಹ ಜಾತ್ರೆ, ಲಕ್ಷಾದಿ ಜನ ಸೇರಿ ಇವತ್ತು ಸಂಜೆ ನಮ್ಮ ರಥೋತ್ಸವ ನಡೆಯಲಿಕ್ಕಿದೆ. ನಾಳೆ ಸಂಜೆ ದೇವರು ಸ್ನಾನಕ್ಕೆ ಹೊರಡುವ ಸ್ನಾನಕ್ಕೆ ಹೊರಡ್ತಾರೆ. ಇದೆಲ್ಲ ನಾವೊಂದು ಪುತ್ತೂರ ಜಾತ್ರೆ ಅಂದರೆ, ಇಡೀ ಪುತ್ತೂರ ಒಡೆಯ ಮಹಾಲಿಂಗೇಶ್ವರನ ಜಾತ್ರೆ ಅಂದರೆ 10 ದಿವಸ ವಿಜೃಂಭಣೆಯಿಂದ ನಡೆಯುವಂಥ ಜಾತ್ರೆ. ಪ್ರತಿ ವರ್ಷ ನಾನು ಇಲ್ಲಿ ಭಾಗವಹಿಸ್ತೇನೆ. ಆದರೆ ಈ ವರ್ಷ ನಾನೊಂದು ರಾಜ್ಯ ಧಾರ್ಮಿಕ ಪರಿಷತ್ತು ಸದಸ್ಯೆಯಾಗಿ ಇಲ್ಲಿ ಸತತ ಕೊನೆ ಮುಹೂರ್ತದಿಂದ ಹಿಡಿದು ಇವತ್ತಿನ ತನಕ ಇದ್ದೇನೆ. ಇನ್ನಷ್ಟು ವರ್ಷ ಹೋದಾಗಿನೇ ಇನ್ನಷ್ಟು ವಿಜೃಂಭಣೆಯಿಂದ ಈ ಒಂದು ಕ್ಷೇತ್ರದಲ್ಲಿ ಮಹಾಲಿಂಗೇಶ್ವರನ ಜಾತ್ರೋತ್ಸವ ನಡೆಯಲಿ ಎಂದು ನಾನು ಶುಭ ಹಾರೈಸ್ತೇನೆ. ಹಿಂದೂ ಮುಖಂಡರಾಗಿರುವಂಥ ಅರುಣ್ ಕುಮಾರ್ ಪುತ್ತಿಲ ಸರ್ ಇದ್ದಾರೆ. ಜಾತ್ರೆಯ ಸಂಭ್ರಮದ ಬಗ್ಗೆ ಮಾತಾಡೋಣ. ನಮಸ್ತೆ ಸರ್. ಜಾತ್ರೋತ್ಸವದ ಸಂಭ್ರಮ ಅತ್ಯಂತ ವಿಜೃಂಭಣೆಯಲ್ಲಿ ನಡೀತಾ ಇದೆ. ಇದರ ಬಗ್ಗೆ ಹೇಳೋದಾದ್ರೆ ಹತ್ತೂರಿನ ಒಡೆಯ ಪುತ್ತೂರು ಮಹಾಲಿಂಗೇಶ್ವರ ದೇವರ ಜಾತ್ರೋತ್ಸವದ ಸಂದರ್ಭದಲ್ಲಿ ಇವತ್ತು ನಾವೆಲ್ಲ ದೇವರ ದರ್ಶನ ಬಲಿ ಉತ್ಸವದಲ್ಲಿ ಭಾಗಿಗಳಾಗಿದ್ದೇವೆ. ಅತ್ಯಂತ ಶ್ರದ್ಧೆ ಮತ್ತು ಭಕ್ತಿಯಿಂದ ಹಿಂದೂ ಸಮಾಜ ಆರಾಧನೆ ಮಾಡತಕ್ಕಂಥ ಈ ಮಹಾಲಿಂಗೇಶ್ವರನ ಜಾತ್ರೆ ಅತ್ಯಂತ ವಿಜೃಂಭಣೆಯಿಂದ ಇವತ್ತು ನಡೀತಾ ಇದೆ. ಸಂಜೆಯ ಹೊತ್ತಿಗೆ ರಥೋತ್ಸವ, ನಾಳೆ ಅವಭೃತ ಸ್ಥಾನ ನಡೆಯಲಿಕ್ಕಿದೆ. ಈ ಸಂದರ್ಭದಲ್ಲಿ ಭಗವಂತನಲ್ಲಿ ನಮ್ಮೆಲ್ಲರ ಪ್ರಾರ್ಥನೆ ಇದೆ, ಲೋಕ ಕಲ್ಯಾಣವಾಗಲಿ. ಕಾಲಕ್ಕೆ ಮಳೆ ಬಂದು ಬೆಳೆಗಳು ಬಂದು ರೈತಾಪಿ ಬಂಧುಗಳು ಸುಖ ಶಾಂತಿ ನೆಮ್ಮದಿಯ ಬದುಕನ್ನು ಕಾಣಲಿಕ್ಕೆ ಆ ಭಗವಂತನು ಅನುಗ್ರಹ ಕೊಡಲಿ ಅನ್ನತಕ್ಕಂಥ ಆಶಯದ ಜೊತೆಗೆ ದೇವರ ಅನುಗ್ರಹವನ್ನು ಈ ಸಂದರ್ಭದಲ್ಲಿ ಯಾಚಿಸ್ತಾ ಇದ್ದೀವಿ. ಮಹಾಲಿಂಗೇಶ್ವರ ದೇವರ ಅಪ್ಪಟ ಭಕ್ತರಾಗಿರುವಂಥ ಕಾವು ಹೇಮನಾಥ ಶೆಟ್ಟಿ ಇದ್ದಾರೆ. ಬನ್ನಿ ಮಾತಾಡೋಣ. ನಮಸ್ತೆ ಸರ್. ಜಾತ್ರೋತ್ಸವದ ಸಂದರ್ಭದಲ್ಲಿದ್ದೇವೆ ನಾವು. ಜಾತ್ರೆಯ ಸಂಭ್ರಮದ ಬಗ್ಗೆ, ಕ್ಷೇತ್ರದ ಬಗ್ಗೆ. ಪುತ್ತೂರು ಜಾತ್ರೆ ಅಂತೇಳಿದರೆ ಪುತ್ತೂರಿನವರಿಗೆ ಮತ್ತು ಹತ್ತೂರಿನವರಿಗೆ ಭಾಳ ವಿಶೇಷವಾದ ಒಂದು ಹಬ್ಬ. ಈ ಜಾತ್ರೆಗೆ ಪ್ರತಿ ವರ್ಷ ಲಕ್ಷಾಂತರ ಮಂದಿ ಸೇರುವಂಥದ್ದೇ ಒಂದು ಇತಿಹಾಸ. 10 ದಿನಗಳ ಕಾಲ ನಡೆಯುವಂಥ ಈ ಜಾತ್ರೋತ್ಸವ ಅಂತ ಹೇಳಿದರೆ ಪುತ್ತೂರಿನ ಎಲ್ಲ ಭಕ್ತರಿಗೆ ಅದು ಸಂಭ್ರಮವೋ ಸಂಭ್ರಮ. ಅಂದರೆ ಮಹಾಲಿಂಗೇಶ್ವರ ದೇವರು ಅಂತೇಳಿದರೆ ಭಾಳ ಕಾರಣಿಕೆ ಇರುವಂಥ, ನಂಬಿಕೆ ಇರುವಂಥ ಜನ ಆ ರೀತಿಯಲ್ಲಿ ದೇವರನ್ನು ಆರಾಧಿಸ್ತಾರೆ, ಪೂಜಿಸ್ತಾರೆ. ಮತ್ತು ದೇವರನ್ನು ನಂಬಿದವರಿಗೆ ಸರ್ವಶಕ್ತನಾದ ಪರಮಾತ್ಮನು ಎಲ್ಲವನ್ನು ನೀಡುವಂಥ ನಂಬಿಕೆ ಪುತ್ತೂರಿನಲ್ಲಿದೆ. ಹಾಗಾಗಿ ಈ ಜಾತ್ರೋತ್ಸವಕ್ಕೆ ದೇಶ ವಿದೇಶಗಳಿಂದ ಮತ್ತು ಪುತ್ತೂರಿನವರು ಎಲ್ಲಿದ್ದರೂ ಸಾಧ್ಯವಾದಷ್ಟು ಮಟ್ಟಿಗೆ ಈ ಜಾತ್ರೆಯಲ್ಲಿ ಭಾಗವಹಿಸುವಂಥದ್ದು ಇತಿಹಾಸ. ಅದೇ ರೀತಿ ಈ ಬಾರಿಯೂ ಭಾಳ ವಿಜೃಂಭಣೆಯಿಂದ ಜಾತ್ರೋತ್ಸವ ನಡೀತಾ ಇದೆ. ನಿನ್ನೆಯ ದಿನದ ಕೆರೆಯಾನ ಇರ್ಬೋದು, ಇವತ್ತಿನ ರಥೋತ್ಸವ ಇರ್ಬೋದು, ಬೆಡಿ ಸೇವೆ ಇರ್ಬೋದು, ಇದೆಲ್ಲವೂ ಅತ್ಯಂತ ಒಳ್ಳೆಯ ರೀತಿಯಲ್ಲಿ, ಅದರ ಜೊತೆ ಈಗಾಗಲೇ ನಡೆದಂಥ ದರ್ಶನದ ಬಲಿಯೂ ಸಹ ಅತ್ಯಂತ ಒಳ್ಳೆ ರೀತಿಯಲ್ಲಿ ಬಹಳಷ್ಟು ಭಕ್ತಾದಿಗಳು ಸೇರಿ ಭಾಳ ಅದ್ಧೂರಿಯಾಗಿ ನಡೆದಿದೆ. ಇದು ನಮಗೆಲ್ಲರಿಗೂ ಅತ್ಯಂತ ಸಂತಸವನ್ನು ಕೊಟ್ಟಿದೆ. ಥ್ಯಾಂಕ್ ಯು. ಪುತ್ತೂರಿನ ಮಾಜಿ ಶಾಸಕಿಯಾಗಿರುವಂತಹ ಶಕುಂತಲಾ ಶೆಟ್ಟಿ ಮೇಡಮ್ ಇದ್ದಾರೆ. ಬನ್ನಿ ಮಾತಾಡಿಸೋಣ. ಮೇಡಮ್, ಪುತ್ತೂರಿನಲ್ಲಿ ಜಾತ್ರೆ ಅದ್ಧೂರಿಯಾಗಿ ನಡೀತಾ ಉಂಟು. ನೀವು ಕೂಡ ಬಂದಿರುವಂಥದ್ದು, ಕ್ಷೇತ್ರಕ್ಕೆ ಹೋಗಿ ಅನ್ನ ಸಂತರ್ಪಣೆಯನ್ನು ಕೂಡ ಸ್ವೀಕಾರ ಮಾಡಿದೆ. ಕ್ಷೇತ್ರದ ಬಗ್ಗೆ, ಜಾತ್ರೋತ್ಸವದ ಬಗ್ಗೆ. ಕ್ಷೇತ್ರದ ಬಗ್ಗೆ, ಈ ಜಾತ್ರೆಯ ಬಗ್ಗೆ ಬಹುಶಃ ದಕ್ಷಿಣ ಕನ್ನಡದಲ್ಲಿ ಅಲ್ಲ
ರಾಜ್ಯದಲ್ಲೇ ಹೇಳ್ಬೋದು. ದೇವಸ್ಥಾನಕ್ಕೆ ಎಲ್ಲರೂ ಹೋಗ್ತಾರೆ, ಎಲ್ಲ ಕಡೆ ಜಾತ್ರೆ ಅಂತ ಹೇಳಿದರೆ ದೇವಸ್ಥಾನಕ್ಕೆ ಹೋಗುವಂಥದ್ದು ಇದ್ದದ್ದೇ. ಮಹಾಲಿಂಗೇಶ್ವರನದು ಸ್ಪೆಷಲ್ ಏನಂದರೆ ಈ 9 ದಿನಗಳಲ್ಲಿ 10ನೇ ತಾರೀಕಿಗೆ ಶುರು ಆದರೆ 19ನೇ ತಾರೀಕಿಗೆ ಅವರೋಹಣ ಆಗುವವರೆಗೆ, ಧ್ವಜಾವರೋಹಣ ಆಗುವವರೆಗೂ ದೇವರು ಮನೆ ಮನೆ ಭೇಟಿ ಕೊಡ್ತಾರೆ. ಅಂತಹ ನನ್ನನ್ನು 1 ವರ್ಷದಲ್ಲಿ ಭಜಿಸಿದ ಭಕ್ತನ ಮನೆಗೆ ನಾನು ಹೋಗಬೇಕು ಅಂತ ತೀರ್ಮಾನ ಮಾಡಿದ ಅಂತಹ ಒಂದು ಪ್ರಸಿದ್ಧ ದೇವಸ್ಥಾನ, ಪ್ರಸಿದ್ಧ ದೇವರು ಮಹಾಲಿಂಗೇಶ್ವರ. ಈ ಮಹಾಲಿಂಗೇಶ್ವರನ ಜಾತ್ರೆ ಅಂತ ಹೇಳಿದರೆ ಪ್ರತಿ ಮನೆಯಲ್ಲೂ ಪ್ರತಿ ಜಾತಿಯವರಿಗೂ, ಇಲ್ಲಿ ಜಾತಿ ಧರ್ಮ ಮತ ಯಾವುದೂ ಇಲ್ಲ, ಎಲ್ರಿಗೂ ಪುತ್ತೂರು ಜಾತ್ರೆ ಅಂತ ಹೇಳುವಂತಹ ವಿಶೇಷ. ಈ ವಿಶೇಷತೆ ಪ್ರತಿ ಕಡೆ ಒಂದು ನೋಡಿ, ಯಾವ ಜಾತ್ರೆಯಲ್ಲೂ ಏನೋ ಅಸಂಬದ್ಧ ಅಥವಾ ಅನಾಚಾರಗಳು ನಡೀತದೆ, ಮಹಾಲಿಂಗೇಶ್ವರ ಬಿಡುವುದಿಲ್ಲ. ಮಹಾಲಿಂಗೇಶ್ವರನ ಜಾಗದಲ್ಲಿ ಬೇಕು ಅಂತ ಏನಾದರೂ ಮಾಡಿದರೆ ಖಂಡಿತವಾಗಿಯೂ ಅವರು ಕ್ಷಮಿಸುವುದಿಲ್ಲ. ಅದು ಎಲ್ರಿಗೂ ಗೊತ್ತಿದ್ದ ಕಾರಣ ಅದನ್ನು ಭಯಭಕ್ತಿಯಿಂದ ಮಹಾಲಿಂಗೇಶ್ವರನ ಸಾನ್ನಿಧ್ಯ ಅಂತ ನೆನೆಸಿಕೊಂಡು ಈ ಗದ್ದೆಯಲ್ಲೂ ಜನ ಓಡಾಡ್ತಾರೆ. ಇವತ್ತು ದರ್ಶನದ ಬಲಿ ಇದು ಒಂದು ನನಗೆ ಅನಿಸಿದ್ದು, ಪ್ರತಿ ವರ್ಷಕ್ಕಿಂತ ಸ್ವಲ್ಪ ಜನ ಕಡಿಮೆಯ ಅಂತ ಅನಿಸಿತು. ಆದರೆ ಈ ದರ್ಶನ ಬಲಿ ಅಂತ ಹೇಳುವಂತಹ ಈ ದಿವಸ ನಿಜವಾಗಿಯೂ ಅಲ್ಲಿ ಸಾಸಿವೆ ಹರಡಲಿಕ್ಕೂ ಜಾಗ ಇರುವುದಿಲ್ಲ. ಅದಕ್ಕೆ ಇವತ್ತು ಸ್ವಲ್ಪ ಇದ್ದರೆ ಒಂದು ಕಡಿಮೆ ಕಾರಣ ಇರ್ಬೋದು. ಒಂದು ವಿಪರೀತ ಬಿಸಿಲು, 2ನೇದ್ದು ಶ್ರೀರಾಮನವಮಿ ಕಾರ್ಯಕ್ರಮ ರಾಮ ಮಂದಿರಗಳಲ್ಲೆಲ್ಲ ನಡೀತಾ ಇದೆ. ಅಂಥವರೆಲ್ಲ ಆ ಲೆಕ್ಕದಲ್ಲಿ ಅವರೆಲ್ಲ ಇವತ್ತು ರಾತ್ರಿ ಬಂದು, ಯಾವತ್ತಿಂದ ರಾತ್ರಿ ರಥೋತ್ಸವದಲ್ಲಿ ದೇವರು ಅತಿ ಹೆಚ್ಚು ಜನ ಬರುವ ಸಂಭವ ಇರ್ಬೋದು. ಇನ್ನು ರಾತ್ರಿ ರಥೋತ್ಸವ, ಪುತ್ತೂರಿನ ರಥವೇ ಬ್ರಹ್ಮರಥ. ಆ ಬ್ರಹ್ಮರಥದಲ್ಲಿ ಆರೂಢನಾಗಿ ಬರುವಂಥ ಮಹಾಲಿಂಗೇಶ್ವರ ನೋಡುವುದಕ್ಕೆ ಒಂದು ಚಂದ. ಇನ್ನೊಂದು ಅದರಲ್ಲಿ ಭಾಗವಹಿಸುವಂಥ ಜನ, ಅದಕ್ಕಿಂತಲೂ ಹೆಚ್ಚಿಗೆ ಸಿಡಿಮದ್ದು ಪ್ರದರ್ಶನ. ಅದು ನನ್ನ ಅನಿಸಿಕೆ ಪ್ರಕಾರ, ನಾನು ಚಿಕ್ಕವಳಿರುವಾಗ, ನಾನೇ 75, ಅಂದರೆ ನನಗೆ ಸಾಧಾರಣ ನನ್ನ ನೆನಪಲ್ಲಿ ಒಂದು 60-65 ವರ್ಷದ್ದು ನೆನಪಿದೆ ಬೆರಳದಿಂದ. ಆಗಲೇ ಪುತ್ತೂರು ಬೇಡಿ ಅಂತ ಅದಕ್ಕೆ ಹೆಸರು. ಅಂತಹ ಒಂದು ವಿಶೇಷತೆಯನ್ನು ಹೊಂದಿದಂತಹ ಪುತ್ತೂರು ಮಹಾಲಿಂಗೇಶ್ವರನ ಈ ಜಾತ್ರೋತ್ಸವದ ಸಮಯದಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡುವುದು ಇಡೀ ಸಮಾಜಕ್ಕೆ, ಇಡೀ ನಿನ್ನ ಭಕ್ತ ವೃಂದಕ್ಕೆ ಆಯುರಾರೋಗ್ಯ ಕೊಟ್ಟು ಕಾಪಾಡು ಅಂತ ಕೇಳ್ತಾ, ಭಾರತಕ್ಕೆ ಒಳ್ಳೆಯದಾಗಲಿ, ದೇಶ ವಿಶ್ವ ಮಾನ್ಯತೆ ಪಡೆಯಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಜೀವನದ ಶುಭ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಿ. ಮದುವೆ, ನಿಶ್ಚಿತಾರ್ಥ, ಸೀಮಂತದಂತಹ ಶುಭ ಕಾರ್ಯಗಳಿಗೆ ನಗರದ ಹೃದಯ ಭಾಗದಲ್ಲಿರುವ 750ರಿಂದ 1000 ಜನರ ಕಾರ್ಯಕ್ರಮ ಮಾಡಲು ಯೋಗ್ಯವಾದ ಎಸಿ, ನಾನ್ ಎಸಿ, ಬ್ಯಾಂಕ್ವೆಟ್ ಹಾಲ್ ಮತ್ತು ಡೈನಿಂಗ್ ಹಾಲ್, ವಿಶಾಲವಾದ ವಾಹನ ಪಾರ್ಕಿಂಗ್, ಪ್ರತ್ಯೇಕ ಡ್ರೆಸ್ಸಿಂಗ್ ರೂಮ್ ಸೌಲಭ್ಯದೊಂದಿಗೆ ಅರುಣ ಕಲಾ ಮಂದಿರ, ಮುಖ್ಯ ರಸ್ತೆ, ಪುತ್ತೂರು. 8310091376 9448120315. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.